ವೃತ್ತಿಯಲ್ಲೇ ಜಿಲ್ಲಾಧಿಕಾರಿ, ಪ್ರವೃತ್ತಿಯಲ್ಲೇ ಕೃಷಿ ಮಾಡೋದು ಅಂದ್ರೆ ಬಹಳ ಉತ್ಸಾಹ. ತಾನೂರ್ವ ಐಎಎಸ್ ಅಧಿಕಾರಿ ಅಂತ ಹಮ್ಮು ಬಿಮ್ಮಿಲ್ಲದೆ ತನ್ನ ಬಂಗ್ಲೆಯ ಸುತ್ತಲೂ ಸಾವಯವ ತರಕಾರಿ ಕೃಷಿ ಮಾಡುತ್ತಿದ್ದಾರೆ ಕೃಷ್ಣನೂರಿನ ಜಿಲ್ಲಾಧಿಕಾರಿಗಳು. ಹಾಗಾದ್ರೆ ಬನ್ನಿ ಡಿಸಿ ಸಾಹೇಬ್ರ ತರಕಾರಿ ತೋಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಟಿ ಶರ್ಟ್ ಧರಿಸಿ ಲುಂಗಿ ಕಟ್ಕೊಂಡು ಹೀಗೆ ತರಕಾರಿ ಗಿಡದ ಮಧ್ಯೆ ಇರುವ ಕಳೆ ಕೀಳುತ್ತಾ ನೀರು ಹಾಯಿಸುತ್ತಾ ಇರುವ ಇವರೇ ಉಡುಪಿಯ ಜಿಲ್ಲಾಧಿಕಾರಿ ಜಿ ಜಗದೀಶ್. ಕಚೇರಿಯ ಒತ್ತಡದ ಕೆಲಸದ ನಡುವೆಯೂ ತರಕಾರಿ ಕೃಷಿ ಮಾಡುವುದು ಅಂದ್ರೆ ಇವರಿಗೆ ಪಂಚಪ್ರಾಣ. ಹೀಗಾಗಿ ತನ್ನ ಬಂಗ್ಲೆ ಸುತ್ತಲೂ ಇರುವ ಹೂವಿನ ಗಿಡಗಳ ಮಧ್ಯೆಯೇ ತೊಂಡೆ, ಬೆಂಡೆ, ಟೊಮ್ಯಾಟೊ, ಬಸಳೆ, ಮಟ್ಟಗುಳ್ಳ ಹೀಗೆ ನಾನಾ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ಮನೆಯ ಸುತ್ತಲಿನ ಗಿಡ ಮರಗಳ ತರಗೆಲೆಗಳನ್ನು ಬಳಸಿ ಸಾವಯವ ಗೊಬ್ಬರ ತಯಾರಿಸಿ ಪೂರ್ತಿ ತರಕಾರಿ ಕೃಷಿಯನ್ನು ಸಾವಯವ ರೀತಿಯಲ್ಲಿ ಮಾಡುತ್ತಿದ್ದಾರೆ ಎನ್ನುವುದು ಮತ್ತೊಂದು ವಿಶೇಷ. ಕೃಷಿ ಕುಟುಂಬದಿಂದ ಬಂದ ಇವರು ಶಾಲಾ ದಿನಗಳಲ್ಲಿ ಕೃಷಿ ಕೆಲಸವನ್ನು ಮುಗಿಸಿ ಶಾಲೆಗೆ ತೆರಳುತ್ತಿದ್ದರಂತೆ. ಹೀಗಾಗಿ ಬಾಲ್ಯದಿಂದಲೂ ನಮ್ ಡಿಸಿ ಸಾಹೇಬ್ರಿಗೆ ಕೃಷಿ ಅಂದ್ರೆ ಇಷ್ಟವಂತೆ. ಉಡುಪಿಗೆ ಬಂದಾಗಿನಿಂದ ಬಂಗ್ಲೆ ಸುತ್ತ ತರಕಾರಿ ಕೃಷಿ ಮಾಡುತ್ತಿರುವ ಇವರು ಮಾವು, ಚಿಕ್ಕು, ಹಲಸು ಹೀಗೆ ಹಲವು ಗಿಡಗಳನ್ನು ನೆಟ್ಟಿದ್ದಾರೆ. ಬೆಳಗಿನ ಸಮಯದಲ್ಲಿ ಕೃಷಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಒತ್ತಡದ ಕೆಲಸದ ರಿಲ್ಯಾಕ್ಸ್ಗೆ ಇದು ಸಹಕಾರಿ. ಜೊತೆಗೆ ಮನೆಗೆ ಬೇಕಾದ ಪೌಷ್ಟಿಕಾಂಶ ತರಕಾರಿ ಇಲ್ಲೇ ಸಿಕ್ಕಂತಾಗುತ್ತದೆ ಅಂತಾರೆ ಜಿಲ್ಲಾಧಿಕಾರಿಗಳು. ಇನ್ನು ಕೇವಲ ಕೃಷಿ ಮಾತ್ರವಲ್ಲದೆ 2 ಜೇನುಗೂಡುಗಳನ್ನು ಇಟ್ಟು ಜೇನು ಕೃಷಿಯನ್ನು ಮಾಡುತ್ತಿದ್ದಾರೆ. ಮಾರುಕಟ್ಟೆಯಲ್ಲಿ ಸಿಗುವ ಕಲಬೆರಕೆ ಜೇನು ಸೇವನೆ ಬದಲು ನಾವೇ ತಯಾರಿಸಿದ ಉತ್ತಮ ಅಂತಾರೆ ಜಿಲ್ಲಾಧಿಕಾರಿಗಳು. ನಮ್ಮ ಮನೆಯಲ್ಲಿ ಆರ್ಗ್ಯಾನಿಕ್ ತರಕಾರಿಗಳನ್ನು ಬೆಳೆದಿದ್ದೇನೆ. ನಮಗೆ ಬೇಕಾದಷ್ಟು ಆರ್ಗ್ಯಾನಿಕ್ ತರಕಾರಿಗಳನ್ನು ನಾನೇ ಬೆಳ್ಕೊಳ್ಳುವಂಥದ್ದು. ನಾನು ಯಾವುದೇ ಊರಿನಲ್ಲಿ ಕೆಲಸವನ್ನು ಮಾಡಲಿ ನಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನು ನಾವೇ ಬೆಳ್ಕೊತೀವಿ. ನಮ್ಮ ಮನೆಯ ಕಿಚನ್ ವೇಸ್ಟನ್ನು ನಾವು ನಗರಸಭೆಯ ಮತ್ತು ಪುರಸಭೆ ಅಧಿಕಾರಿಗಳಿಗೆ ಕೊಡೋದಿಲ್ಲ. ನಮ್ಮ ಮನೆಯಲ್ಲೇ ಅದನ್ನು ಗೊಬ್ಬರವನ್ನು ಮಾಡ್ತೇವೆ. ಆರ್ಗ್ಯಾನಿಕ್ ಗೊಬ್ಬರವನ್ನು ತಯಾರು ಮಾಡಿ ಅದನ್ನು ಗಿಡಗಳಿಗೆ ಹಾಕಿ ಅದರಲ್ಲೇ ತರಕಾರಿಗಳನ್ನು ಬೆಳಿತೀವಿ. ನೀವು ನೋಡಿರ್ಬೋದು, ನಮ್ಮ ಮನೆಯಲ್ಲೇನು ಗಾರ್ಡನ್ ಇದೆ. ಗಾರ್ಡನಲ್ಲಿ ಹೂವಿನ ಗಿಡಗಳ ಮಧ್ಯೆ ತರಕಾರಿ ಬೆಳೆಗಳನ್ನು ಹಾಕಿದ್ದೀವಿ. ಅದೇನು ಹೂವಿನ ಗಿಡಗಳಿಗೆ ನೀರು ಬಿಡ್ತೀವೋ ಅದೇ ತರಕಾರಿ ಗಿಡಗಳಿಗೂ ಸಹ ಸಾಕಾಗ್ತದೆ. ಅದರಿಂದ ನಾವು ತರಕಾರಿಯನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ನಲ್ಲಿ ಹಳ್ಳಿ ಮಂದಿಯೇ ಕೃಷಿಯಿಂದ ವಿಮುಖರಾಗಿ ಪಟ್ಟಣ ಸೇರುವ ಈ ಕಾಲಘಟ್ಟದಲ್ಲಿ ಡಿಸಿಯವರ ಕೃಷಿ ಪ್ರೀತಿ ಮೆಚ್ಚುವಂತದ್ದೇ. ವೈಟ್ ಕಾಲರ್ ಜಾಬ್ ಅಂತ ಕೃಷಿಯನ್ನು ನೆಗ್ಲೆಕ್ಟ್ ಮಾಡುವವರಿಗೆ ಇದು ಮಾದರಿಯಾಗಲಿ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ.